ಏಷ್ಯನ್ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ವತಿರ್ದು ತಮಿಳುನಾಡು ಹೊಸೂರುಡು ಎಕೆ ಜಮಾಲ್ ರೆಗ್ ಗೌರವ ಡಾಕ್ಟರೇಟ್ ಪದವಿ ಕೊರ್ದು ಪುರಸ್ಕರಿಸಾಯರು. ಎಕೆ ಜಮಾಲ್ ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಬೋರ್ಡ್ ಉಪಾಧ್ಯಕ್ಷರಾದ, ಕರ್ನಾಟಕ ರಾಜ್ಯ ಬ್ಯಾರಿ ಸಾಹಿತ್ಯ ಅಕಾಡೆಮಿದ ಮಾಜಿ ಸದಸ್ಯರಾದ, ಕುಡ್ಲ ಫಾರ್ಮರ್ ಫ್ರೆಂಡ್ಸ್ ಮಾಜಿ ಅಧ್ಯಕ್ಷರಾದ, ಕುಡ್ಲ ಯಂಗ್ ಬಾಯ್ಸ್ ಕ್ರಿಕೆಟರ್ಸ್ ಅಧ್ಯಕ್ಷರಾದ, ಜಿಲ್ಲಾ ಔಷಧ ವ್ಯಾಪಾರಸ್ಥರ ಸಂಘದ ಕಾರ್ಯಕಾರಿಣಿ ಸದಸ್ಯರಾದ ಸೇವೆ ಸಂದಾದರು. ಎಕೆ ಜಮಾಲ್ ರೆನ ಸಮಾಜ ಸೇವೆಯನ್ನು ಗುರುತಿಸಾದ ಏಷ್ಯನ್ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೊರ್ದು ಗೌರವಿಸಾದರು. ಮಾರ್ನಿಂಗ್ ಮೊದಲನೇದಾಗಿ ಆ ದೇವರನ್ನು ಸ್ಮರಿಸುತ್ತಾ ಏಷ್ಯನ್ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ಕೊಟ್ಟಂತಹ ಈ ಡಾಕ್ಟರೇಟ್ ಪದವಿಗೆ ಖಂಡಿತವಾಗಿಯೂ ಮೊದಲನೇದಾಗಿ ಆ ದೇವರನ್ನು ಸ್ಮರಿಸುತ್ತಾ ನನ್ನ ಜೀವನದ ಅಭೂತಪೂರ್ವ ಒಂದು ಕ್ಷಣದಲ್ಲಿ ಇದು ಕೂಡ ಒಂದು ನಾನು ಭಾವಿಸುತ್ತೇನೆ. ಖಂಡಿತವಾಗಿಯೂ ನನಗೆ ಕೊಟ್ಟಂಥ ಈ ಸಮಾಜ ಸೇವೆಯ ಈ ಪದವಿಯನ್ನು ಮುಂದೆಯೂ ಕೂಡ ಬದುಕಿನುದ್ದಕ್ಕೂ ನಾನು ಇದನ್ನು ಪುನರಾವರ್ತಿಸ್ತೇನೆ ಎಂದು ಹೇಳಿಕೊಳ್ಳುತ್ತಾ ಮತ್ತೊಮ್ಮೆ ಆ ದೇವರನ್ನು ಸ್ಮರಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.